ಕಾರ್ಕಳದ ಮಾಜಿ ಶಾಸಕರಾದ ದಿವಂಗತ ಗೋಪಾಲ್ ಭಂಡಾರಿಯವರ 3ನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಕಾರ್ಕಳ ಯುವ ಕಾಂಗ್ರೆಸ್ ವತಿಯಿಂದ ನೋಂದಾಯಿತ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಬಿಲ್ಲವ ಸೇವಾ ಸಂಘ ಪಿರುವಾಜೆ ಕಾರ್ಕಳದಲ್ಲಿ ನಡೆಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವ ಹಾಗೂ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿಗಳಾದ ಸನ್ಮಾನ್ಯ ಅಭಯ್ ಚಂದ್ರ ಜೈನ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಕ್ಷಿತ್ ಶಿವರಾಮ್, ಯುವ ನಾಯಕರು ಮತ್ತು ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ದೀಪಕ್ ಕೋಟ್ಯಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. IAS ಆಫೀಸರ್ ಅಂತ ಬಂದಿದ್ದಾರೆ. ನೀವು ಗೊತ್ತಾ IAS ಆಫೀಸರ್ ಏನು ಅಂತ? ಮಕ್ಕಳು ಗೊತ್ತಾ IAS ಆಫೀಸರ್? ಯಾರು ಗೊತ್ತಾ IAS ಆಫೀಸರ್ ಏನು ಅಂತ? ಯಾರು ಹೇಳ್ತಾರೆ IAS ಆಫೀಸರ್ ಏನು ಅಂತ? ಗೊತ್ತಿಲ್ವಾ ನಿಮಗೆ? ಕೂತ್ಕೊಳ್ಳಿ. ವೆರಿ ಗುಡ್. ಕರಾವಳಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಯಾವುದೇ ವರ್ಷ ತಗೊಳ್ಳಿ ನಾವು ರ್ಯಾಂಕ್ ತೆಗಿತಾ ಇರ್ತೀವಿ. ಆದರೆ